ಮಂಗಳೂರಿನ ನೇತ್ರಾವತಿ ಸೇತುವೆಯ ಮೇಲಿನಿಂದ ದಟ್ಟವಾದ ಹೊಗೆ ಆವರಿಸಿತ್ತು. ನದಿ ತಟದಲ್ಲಿ ಬೆಂಕಿ ಉರಿತಾ ಇತ್ತು. ಕುತೂಹಲದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಕಿ ಹೊತ್ತಿ ಉರಿಯೋದನ್ನ ಗಮನಿಸಿದ ಹಲವರು ರೈಲು ಅವಘಢ ಅಂತ ಅಂದುಕೊಂಡ್ರೆ ಇನ್ನು ಕೆಲವರು ಮನೆ ಬೆಂಕಿಗೆ ಆಹುತಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ವಾಹನ ಸವಾರರು ಹೆದ್ದಾರಿ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಕುತೂಹಲದಿಂದ ಗಮನಿಸಿದ್ರು. ಬೆಂಕಿ ದೂರದಲ್ಲಿ ಕಾಣ್ತಾ ಇರೋದ್ರಿಂದ ಉತ್ತರ ಸಿಗದೆ ವಾಪಸ್ ಆಗ್ತಿದ್ರು. ಬಹಳ ಹೊತ್ತಿನ ಬಳಿಕ ಸ್ಥಳೀಯರೊಬ್ಬರು ರಸ್ತೆ ಬದಿಯಲ್ಲಿ ನಿಂತು ಹಲವರ ಕುತೂಹಲಕ್ಕೆ ಉತ್ತರವನ್ನ ನೀಡಿದ್ರು. ಸ್ಥಳೀಯ ಮನೆ ಮಂದಿಯೋರ್ವರು ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಮನೆಯ ಸುತ್ತ ಸ್ವಚ್ಛಗೊಳಿಸಿದ ನಂತರ ಉಳಿದಂತಹ ತ್ಯಾಜ್ಯದ ರಾಶಿ ಹಾಗೂ ಥರ್ಮಕೋಲಿನ ರಾಶಿಯನ್ನ ಬೆಂಕಿಗೆ ಹಾಕಿದ್ದಾರೆ ಅಂತ ತಿಳಿಸಿದ್ದಾರೆ. ಒಟ್ನಲ್ಲಿ ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದಂತೂ ಸುಳ್ಳಲ್ಲ.